ಪಾವಗಡ ತಾಲೂಕಿನ ಸಿಕಿಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವ ಹರಿಹರಪುರ ಗ್ರಾಮದ ಶ್ರೀ ಸಿದ್ದೇಶ್ವರ ಸ್ವಾಮಿಯ ಮಹಾಶಿವರಾತ್ರಿಯ ಹಬ್ಬದ ಪ್ರಯುಕ್ತ ಶ್ರೀ ಸಿದ್ದೇಶ್ವರ ಸ್ವಾಮಿಯ ರಥೋತ್ಸವ ಅದ್ದೂರಿಯಾಗಿ ನಡೆಯಿತು. ಪ್ರಾಂಶುಪಾಲರಾದ ಪಾತಲಿಂಗಪ್ಪ ಮಾತನಾಡಿ, ಶಿವರಾತ್ರಿ ಹಬ್ಬದ ಪ್ರಯುಕ್ತ ಶ್ರೀ ಸಿದ್ದೇಶ್ವರ ಸ್ವಾಮಿಯ ಗಿರಿಜಾ ಕಲ್ಯಾಣ ಕಾರ್ಯಕ್ರಮದಿಂದ ಕೊನೆ ತನಕ ಮಹಾಮಂಡಲ ದಿನದವರೆಗೂ 8 ದಿನಗಳ ಕಾಲ ಹಬ್ಬವನ್ನು ಆಚರಣೆ ಮಾಡುತ್ತಾ ನಾವು ಬಂದಿದ್ದೀವಿ ಎಂದರು. ಈ ಸಂದರ್ಭದಲ್ಲಿ ಕಂದಾಯ ಇಲಾಖೆ ರಾಮಲಿಂಗಪ್ಪ, ಅರುಂಧತಿ ನಾಗಲಿಂಗಪ್ಪ, ಗ್ರಾಮ ಪಂಚಾಯತ್ ಸದಸ್ಯ ದೊಡ್ಡಣ್ಣ, ಗ್ರಾಮ ಪಂಚಾಯತ್ ಸದಸ್ಯ ಹರಿಹರಪುರ, ಮೂಡಲಗಿರಿಯಪ್ಪ, ರಾಘವೇಂದ್ರ ಪೆಮ್ಮನಹಳ್ಳಿ, ಕರಿಯಣ್ಣ ಅಂಗಡಿ, ಗೋಪಾಲ್ ರೆಡ್ಡಿ ಕೊತ್ತೂರು, ಮಲ್ಲಿಕಾರ್ಜುನ ಸಿಎಂ ದೇವಸ್ಥಾನ ಕಮಿಟಿ ಸದಸ್ಯ ರಮೇಶ, ಮುಖ್ಯ ಶಿಕ್ಷಕರು ಷಣ್ಮುಖ ಆರಾಧ್ಯ, ಕಂದಾಯ ಇಲಾಖೆ ವೆಂಕಟೇಶ್, ಕಾಂಟ್ರಾಕ್ಟರ್ ರಾಮೇಗೌಡ, ರಾಮಚಂದ್ರಪ್ಪ, ನರಸಿಂಹ ನಾಯಕ, ಸೋಲಾರ್ ಅಶ್ವಥ್, ಪ್ರಭಾಕರ್ ಶೆಟ್ಟಿ, ಶ್ರೀನಿವಾಸ, ಗ್ರಾಮದ ಮುಖಂಡ ಯರ್ರಪ್ಪ, ಕೆಇಬಿ, ಇನ್ನು ಅನೇಕ ಅಕ್ಕಪಕ್ಕದ ಗ್ರಾಮಸ್ಥರು ಸ್ವಾಮಿಯ ಕೃಪೆಗೆ ಪಾತ್ರರಾದರು. ವರದಿ ರಾಮಪ್ಪ, ಸಿಕೆಪುರ, ಪಾವಗಡ. ಪ್ರಕಾಶ ಮಹಾದೇವ ಸಭಾಭ್ಯಂತರಂ ಜ್ಯೋತಿರ್ದೀಪೋಯಂ ಪ್ರತಿರುಹ್ಯತಾಂ ಜ್ಯೋತಿರ್ದೀಪಂ ದರ್ಶಯಾಮಿ ಧೂಪದೀಪಾನಂತರಂ ವಿದ್ಯಾಚಮನೀಯಂ ಸಮರ್ಪಯಾಮಿ. ಒಂದೇ ಸಲ ಮೂರು ವಡಿರಿ ಸಾಗರ ನೀವು ಅದನ್ನ ಗಿರಿಜಾ ಕಲ್ಯಾಣ ಉತ್ಸವದಿಂದ ಕೊನೆಯದಾಗಿ ಮಹಾಮಂಡಲೇಶ್ವರವರೆಗೂ ಸುಮಾರು 8 ದಿನಗಳ ಕಾಲ ಉತ್ಸವ ನಡೀತಕ್ಕಂಥದ್ದನ್ನು ನಾವು ಕಾಣ್ತೀವಿ. ನಾವು ಇವತ್ತು ವಿಶೇಷವಾಗಿ ಕಲ್ಲುಗಲ್ಲಿ ರಥೋತ್ಸವ ಈ ಒಂದು ಹರಿಹರಪುರ ಗ್ರಾಮದ ಸರ್ವೆ ನಂಬರ್ನಲ್ಲಿ ನೆಲೆಸಿರ್ತಕ್ಕಂಥ ಶ್ರೀ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನದ ಕಲ್ಲುಗಲ್ಲಿ ರಥೋತ್ಸವಕ್ಕೆ ಸುತ್ತ 8 ಹಳ್ಳಿಗಳ ಜನ, ಸಾವಿರಾರು ಜನ ಬಂದು ಈ ಸ್ವಾಮಿಗೆ ಕೃಪೆಗೆ ಪಾತ್ರರಾಗ್ತಿರ್ತಾರೆ. ಆದ್ದರಿಂದ ಈ ದಿನ ವಿಶೇಷ ಕಲ್ಲುಗಲ್ಲಿ ರಥೋತ್ಸವ ಮತ್ತು ಸಾಯಂಕಾಲ ಇದನ್ನು ಈ ಒಂದು ರಥವನ್ನು ಮತ್ತೆ ಹಿಂದಕ್ಕೆ ಇಳಿತಕ್ಕಂಥ ಸಂಪ್ರದಾಯನ ಇಟ್ಕೊಂಡಿದ್ದೀವಿ ನಾವು. ಸಾಯಂಕಾಲ ಮತ್ತೆ ವಾಪಸ್ ತಂದುಬಿಟ್ಟು ಸ್ವಾಮಿಯನ್ನು ದೇವಸ್ಥಾನಗಳಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾರೆ. ಮುಜರಾಯಿಗೆ ಸೇರಿರ್ತಕ್ಕಂಥದ್ರಿಂದ ಇವತ್ತಿನ ದಿನದಲ್ಲಿ ತಹಸೀಲ್ದಾರ್ ಬಂದಿದ್ದಾರೆ, ರೆವಿನ್ಯೂ ಬಂದಿದ್ದಾರೆ, ಮತ್ತು ಪೊಲೀಸ್ ಇಲಾಖೆಯಿಂದ ASI ಬಂದಿದ್ದಾರೆ, ಮತ್ತು VA ಬಂದಿದ್ದಾರೆ. ಎಲ್ಲ ಒಂದು ಮುಜರಾಯಿಗೆ ಸೇರಿರ್ತಕ್ಕಂಥ ಸಂಬಂಧಪಟ್ಟಿರ್ತಕ್ಕಂಥ ಕಂದಾಯ ಇಲಾಖೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಇವತ್ತು ಉಪಸ್ಥಿತರಿದ್ದಾರೆ. ಜಾತ್ರೆ ವಿಶೇಷ ಕುಸಿದು ಹೋಗೋದಕ್ಕೆ ಕಾರಣ ಅಂತಂದರೆ ಜನರಲ್ಲಿ ಇರ್ತಕ್ಕಂಥ ಒಂದು ಆಸಕ್ತಿ ಕಡಿಮೆ ಇರ್ತಕ್ಕಂಥದ್ದು, ಮತ್ತು ಮನೋರಂಜನೆ ಒಂದು ವಸ್ತುವಾಗಿರ್ತಕ್ಕಂಥ ಮೊಬೈಲ್ನಲ್ಲಿ ಇರ್ತಕ್ಕಂಥದ್ದು, ಮತ್ತು ಈ ಒಂದು ಹಳ್ಳಿಯ ಜನ ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ನೆಲೆಸಿರ್ತಕ್ಕಂಥವ್ರು ಹೆಚ್ಚಿನದಾಗಿ ಬೆಂಗಳೂರಿಗೆ ವಲಸೆ ಹೋಗಿರ್ತಕ್ಕಂಥದ್ದು. ಮತ್ತು ಹಾಗೆ ಈ ಒಂದು ಜಾತ್ರೆಯ ವಿಶೇಷ ಅಂದರೆ ಇದು ಶಿವರಾತ್ರಿ ಸಮಯದಲ್ಲಿ ಬೇಸಿಗೆ ಕಾಲ ಆಗಿದ್ದರಿಂದ ಕುಡಿಯುವ ನೀರಿಗೆ ಭಾಳ ಸಮಸ್ಯೆ ಇದೆ. ಒಂದು ಬಸ್ಸಿನ ಸೌಕರ್ಯ ಇಲ್ಲ. ಇದು ಮಲ್ಲಪ್ಪನ ಜಾತ್ರೆ ಪ್ರತಿ ವರ್ಷ 8 ದಿನಗಳ ಕಾಲ ಅದ್ದೂರಿಯಾಗಿ ದನಗಳ ಜಾತ್ರೆ ನಡೀತಾ ಇತ್ತು. ಈಗ ಸ್ವಲ್ಪ ಕಡಿಮೆ ಆಗ್ತಿದೆ. ಆದರೂ ಅಗ್ನಿಕೊಂಡ ಉತ್ಸವದಲ್ಲಿ ಸಾವಿರಾರು ಜನ ಬಂದು ನೆರೆದಿದ್ದನ್ನು ನಾವು ಕಾಣ್ತೀವಿ. ವಿಶೇಷ ಅಂದರೆ ಮಲ್ಲಪ್ಪ ಅನ್ನುವ ಒಂದು ದೈವಂ ಸಮುದ್ರವರು
ಮಡಕ್ಸಿರ ತಾಲೂಕು ಸ್ವಾರಗಿರಿಯಲ್ಲಿ ತಪಸ್ ಮಾಡಿದ್ದರು. ತಪಸ್ ಮಾಡಿರ್ತಕ್ಕಂಥವ್ರು ಸಿದ್ಧಿಯಾಗಿದ್ದರಿಂದ ಅವ್ರನ್ನ ನಾವು ದೈವ ಸಂಭೂತರು ಅಂತ ಕರೀತೀವಿ ನಾವು. ಹಾಗಾಗಿ ನೊಳಂಬರಾಗಿರ್ತಕ್ಕಂಥ ಒಂದು ಎಂಗೇರು ಸಿದ್ದೇಶ್ವರ ಹೇಮಾವತಿ ನೆಲೆಸಿದ್ರಿಂದ ಅಲ್ಲಿರ್ತಕ್ಕಂಥ ದೇವರನ್ನು ತಂದು ತಮ್ಮ ಸ್ವಂತ ಜಾಗದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಜಾತ್ರೆ ನಡೆಸ್ಕೊಂಡು ಬಂದಿದ್ದರು. ಮುಂದೆ ಅವರ ವಂಶಸ್ಥರಾಗಿರ್ತಕ್ಕಂಥ ಮಲ್ಲಪ್ಪನವರು, ಆಮೇಲೆ ಅವರ ವಂಶಸ್ಥರಾಗಿರ್ತಕ್ಕಂಥ ತಿಪ್ಪೇಸ್ವಾಮಿಯವರು, ಆಮೇಲೆ ಮಲ್ಲಿಕಾರ್ಜುನಯ್ಯನವರು, ಆಮೇಲೆ ಪಾತ್ಲಿಂಗಪ್ಪನವರು, ಇವರೆಲ್ಲರೂ ಈಗ ಈ ದೇವಸ್ಥಾನದ ವಸ್ತುವನ್ನು ವಹಿಸಿಕೊಂಡು ನಡೆಸ್ಕೊಂಡು ಬಂದಿದ್ದಾರೆ. ಅದು ಸರ್ಕಾರದ ಒಂದು ನೇತೃತ್ವದಲ್ಲಿ ನಡೆಸ್ಕೊಂಡು ಬರ್ತಿದ್ದಾರೆ. ನಮ್ಮ ಹೆಸರು ಹೇಳಿ. ನನ್ನ ಹೆಸರು ಪಾತ್ಲಿಂಗಪ್ಪ ಅಂತೇಳಿ. ನಾನು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಉಪನ್ಯಾಸ ಸೇವೆ ಸಲ್ಲಿಸಿದ್ದಾರೆ. ಮತ್ತು ಈ ದೇವಸ್ಥಾನದ ವಂಶ ಏನು ಮಲ್ಲಪ್ಪನ ವಂಶಸ್ಥಕ್ಕೆ ಸೇರಿರ್ತಕ್ಕಂಥ ಒಂದು ಕೊನೆ ಕುಡಿಯಾಗಿರ್ತಕ್ಕಂಥ. ಥ್ಯಾಂಕ್ ಯು ಸರ್. ಓಕೆ.